ಹೇಗಿದೆ ಥಿಯೇಟರ್? ಸೂಪರ್ ಇದೆ. ಪುತ್ತೂರಲ್ಲಿ ಫಸ್ಟ್ ಟೈಮ್ ಇಂಥ ನಮಗೊಂದು ಅವಕಾಶ ಸಿಕ್ಕುವಂಥದ್ದು. ಆ್ಯಕ್ಚುಲಿ ತುಂಬ ಒಳ್ಳೆಯದಾಯಿತು ಈ ಮಾಲ್ ಅನ್ನು ಮಾಡಿದ್ದು. ಪುತ್ತೂರಿಗೆ ಒಂಜಿ ಹೊಸತ ಒಂಜಿ ಉದಾಹರಣೆ ಕಾಣುತ್ತದೆ. ಇವತ್ತು ಪುತ್ತೂರಿನ ಜನತೆಗೆ ಒಂದು ಹೊಸ ಅನುಭವ. ತುಂಬ ಸಮಯದಿಂದ ಇದನ್ನು ಆಶಿಸ್ತಾ ಇದ್ವಿ. ಥಿಯೇಟ್ರ್ ವಂಡರ್ಫುಲ್, बहुत सुंदर है और आप लोग आइए और प्लीज़ देखिए और इसको ऐसा ये कीजिए. GL1 ಮಾಲ್ನಲ್ಲಿ ಉದ್ಘಾಟನೆಗೊಂಡಿರುವಂಥ ಭಾರತ್ ಸಿನಿಮಾಸ್ನಲ್ಲಿ ಸಿನಿಮಾ ನೋಡಿ ಹೊರಬರ್ತಿರುವಂತಹ ಪ್ರೀಮಿಯರ್ ಶೋ ನೋಡಿ ಹೊರಬರ್ತಿರುವಂಥವ್ರ ರಿಯಾಕ್ಷನ್ ತೆಗೆದುಕೊಳ್ಬೇಕು. ಯಾಕೆಂತಂದ್ರೆ ಥಿಯೇಟ್ರ್ ಹೇಗಿದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ. ಹೇಗಿದೆ ಥಿಯೇಟ್ರ್? ಸೂಪರ್ ಇದೆ. ಥಿಯೇಟ್ರ್ ಭಾಳ ಸೂಪರ್ ಇದೆ. ಪುತ್ತೂರಿನ ಈಗ ಅಭಿವೃದ್ಧಿ ಹೊಂದುತ್ತಿರೋ ಪುತ್ತೂರಿಗೆ ಅದೊಂದು ಗರಿಮೆ ಅಂತ ಹೇಳ್ಬೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೌಂಡ್ಸು ಅದು ಎಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಥಿಯೇಟ್ರ್ ಎಂಚುಂಡು, ಸಿನಿಮಾ ಎಂಚುಂಡ್ರು ಅನ್ನತ್ತು ಥಿಯೇಟ್ರ್ ಎಂಚುಂಡು. ಕನ್ನಡದ ಮಾತಾಡ ಥಿಯೇಟ್ರ್ ಒಳ್ಳೆಯದೆ, ಒಳ್ಳೆ ಕ್ಲಾರಿಟಿ, ಸೌಂಡ್ಸ್ ಎಲ್ಲ ಒಳ್ಳೆ ಕ್ಲಾರಿಟಿ ಇದೆ. ಪುತ್ತೂರು ಇಂಚೊಂಜಿ ಥಿಯೇಟ್ರ್ ಅಪ್ಪನ ಒಂಜಿ ಬಾರಿ ಖುಷಿತ ವಿಷಯ, ಮಸ್ತ್ ಖುಷಿ ಅಪ್ಪ. ಇಲ್ಲ, ಒಳ್ಳೆದುಂಟು, ನೋಡ್ಬೋದು. ಇದು ಸಹ ಒಳ್ಳೆಯದಾಗಿದೆ. ಯಾವುದು ಟಾಕೀಸ್ ಸಹ ಒಳ್ಳೆಯದುಂಟು. ಪುತ್ತೂರಲ್ಲಿ ಹೊಸ್ತಲ್ವಾ? ಸೂಪರ್ ಟಾಕೀಸ್ ಸೂಪರ್. ಚೆನ್ನಾಗಿದೆ, ಒಳ್ಳೆಯದಾಗ್ತದೆ. ಇಂಥ ಸಿನಿಮಾ ಎಲ್ಲ ಇದರಲ್ಲೇ ನೋಡಬೇಕು. ತುಂಬ ಚೆನ್ನಾಗಿದೆ. ಪುತ್ತೂರಲ್ಲಿ ಫಸ್ಟ್ ಟೈಮ್ ಇಂಥ ನಮಗೊಂದು ಅವಕಾಶ ಸಿಕ್ಕುವಂಥದ್ದು. ಸೊ ತುಂಬ ಸಕ್ಸಸ್ಫುಲ್ ಆಗಲಿ GL ಮಾಲ್ ಅಂತ ಹೇಳಿ. ಆ್ಯಂಡ್ ಭಾರತ್ ಸಿನಿಮಾಸಿಗೆ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥಿಯೇಟ್ರ್ ಇಂಚುಂಡು ನಾಯ್ಕೊಟ್ಟು ಸೌಂಡ್ಸ್ ಪೂರ ಕರೆಕ್ಟ್ ಉಂಟಾ? ಕ್ಲೀನ್ ಶೋ ಕಾಣುತ್ತೆ. ಶೋ ಕಾಣ್ತೆ. ಹೇಗಿದೆ? ಸೂಪರ್ ಆಗಿಂಟು ಸರ್, ಸೂಪರ್ ಆಗಿಂಟು, ಒಳ್ಳೆಯದು. ಖುಷಿ ಆಯಿತು ಸರ್. बहुत अच्छा है, बहुत अच्छा है. थिएटर, साउंड सिस्टम एंड ऑल सब कुछ अच्छा है, सब कुछ अच्छा है. बहुत सुंदर है और आप लोग आइए और प्लीज़ देखिए और इसको ऐसा ये कीजिए. ಓಕೆ, ಥ್ಯಾಂಕ್ ಯು. ಥಿಯೇಟರ್ ಹೇಗಿದೆ? ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಸೌಂಡ್ ಒಳ್ಳೆಯದು, ಹೌದು, ಮೊದಲ ಬಾರಿಗೆ ಭಾರಿ ಖುಷಿ ಆಯಿತು. ಹೇಗಿದೆ ಥಿಯೇಟರ್? ಆ್ಯಕ್ಚುಲಿ ಇದು ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು. ನನಗೆ ಮಂಗಳೂರಿಗೆಲ್ಲ ಹೋಗ್ತಿದ್ದೆ, ತುಂಬ ದೂರ ಆಗ್ತಿತ್ತು. ಆದರೂ ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ, ಸ್ವಲ್ಪ ತುಂಬ ದೂರ ಇದ್ದಾಗ ಆಗ್ತಿತ್ತು. ಆದರೆ ಇಲ್ಲಿಗೆ ಬಂದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಈ ಯೋಚನೆ ಮಾಡಲಿಕ್ಕಾಗೋದಿಲ್ಲ. ಆ್ಯಕ್ಚುಲಿ ತುಂಬ ಒಳ್ಳೆಯದಾಯಿತು ಈ ಮಾಲನ್ನು ಮಾಡಿದ್ದು. ಸೌಂಡ್ ಇಫೆಕ್ಟ್ಸ್ ಎಲ್ಲ ಪ್ರಾಪರ್ ಇದೆ, ಎಲ್ಲ ಸರಿ ಉಂಟು. ಮೂವಿ ಥಿಯೇಟರ್ ಸೀಟ್ಸ್ ಎಲ್ಲವೂ ಸರಿಯಾಗಿದೆ. ಸೂಪರ್ ಆಗಿದೆ, ಸೂಪರ್. ಎಲ್ಲ ಕರೆಕ್ಟ್ ಆಗಿದೆ, ಚೆನ್ನಾಗಿದೆ ಎಲ್ಲ. ಓಕೆ, ಒಳ್ಳೆದುಂಟು. ಎಲ್ಲ ಸಹ ಒಳ್ಳೆದುಂಟು. ಹೆಚ್ಚಿನ ಒಂಜಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ದ ಅಗತ್ಯ ಬಾರಿ ಇತ್ತುಂಡು ಪುತ್ತೂರು. ಇನ್ನು ಬಲರಾಮ ಇರುನು ಅಂತೀರು. ಪಿಕ್ಚರ್ ಎಲ್ಲ ಚೆನ್ನಾಗಿದೆ, ಬಟ್ ಎಲ್ಲ ವ್ಯವಸ್ಥೆ ಭಾರಿ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಫಸ್ಟ್ ಶೋ ಅಲ್ವಾ, ಇದು ಥಿಯೇಟ್ರ್ ಸೌಂಡ್ ಸಿಸ್ಟಮ್ಮು ಎಲ್ಲ, ಆದರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು ಸೌಂಡ್ ಸಿಸ್ಟಮಲ್ಲಿ. ಒಳ್ಳೆದುಂಟು, ಒಳ್ಳೆ ಕ್ಲಿಯರ್ ಉಂಟು, ಚೆನ್ನಾಗಿದೆ ಎಲ್ಲ ಮಾಡಿರೋದು. ಪುತ್ತೂರಲ್ಲೆಲ್ಲ ಆದದ್ದು ಚೆನ್ನಾಗಿದೆ. ಇಲ್ಲಾಂದರೆ ಫಿಲ್ಮ್ ನೋಡಲಿಕ್ಕೆಲ್ಲ ಮಂಗಳೂರಿಗೆ ಹೋಗ್ಬೇಕಿತ್ತಲ್ಲ. ಫಿಲ್ಮ್ ಬಹಳ ಚೆನ್ನಾಗಿತ್ತು. ನಾನು ದೃಶ್ಯಂ 1 ಕೂಡ ನೋಡಿದ್ದೆ. ಬಹಳ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ ಇಟ್ ವಾಸ್ ರಿಯಲಿ. ಥಿಯೇಟರ್ಲ ಭಾರಿ ಪೊರ್ಲುದ ಥಿಯೇಟರ್ ನಿಜವಾದಲ್ಲ. ಒಂದೊಂಜಿ ಪುತ್ತೂರಿಗೊಂಜಿ ಒಂಜಿ ಹೊಸತ ಒಂಜಿ ಉದಾಹರಣೆ ಕಾಣುತ್ತದೆ. ಅಂಚಾದ ಬಲರಾಮಾಚಾರ್ಯರ ಫ್ಯಾಮಿಲಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸೋದು. ಥ್ಯಾಂಕ್ ಯು. ಶ್ರೀಮಲಿಂಗೇಶ್ವರ ನಮಃ. ಇವತ್ತು ಪುತ್ತೂರಿನ ಜನತೆಗೆ ಒಂದು ಹೊಸ ಅನುಭವ. ಪುತ್ತೂರಿನಲ್ಲಿ ಮಾಲ್ನಲ್ಲಿ ಸಿನಿಮಾ ನೋಡುವಂತಹ ಮೂವಿ ನೋಡುವಂತಹ ಒಂದು ಅನುಭವ. ಇದನ್ನು ಭಾಳ ಸುಂದರವಾಗಿ ಪ್ರೆಸೆಂಟ್ ಮಾಡಿದಂತಹ ಶ್ರೀಯುತ GL ಬಲರಾಮಾಚಾರ್ಯ ಮತ್ತು ಅವರ ಕುಟುಂಬದವರಿಗೆ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸುತ್ತಾ, ತುಂಬ ಚೆನ್ನಾಗಿದೆ. ಎಫೆಕ್ಟ್ ಮೂವಿದು ಸೌಂಡ್ ಎಫೆಕ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ.
ಸೀಟಿಂಗ್ ಎಲ್ಲ ಯಾವಾಗಲಿನ ಎಕ್ಸ್ಪೆಕ್ಟೇಷನ್ ಅಂತೆ ಭಾರತ್ ಸಿನಿಮಾಸ್ ಹ್ಯಾಸ್ ಡನ್ ಇಟ್ ವೆಲ್. ಮಹಾಲಿಂಗೇಶ್ವರನು ಅವರ ಕುಟುಂಬಕ್ಕೆ ಹಾಗೂ ಅವರ ಎಲ್ಲ ಉದ್ದಿಮೆ ಹಾಗೂ ಅವರ ಪ್ರಯತ್ನಗಳಿಗೆ ಯಶಸ್ಸನ್ನು ನೀಡಲೆಂದು ಹಾರೈಸ್ತೇವೆ. ವಂದನೆಗಳು. ಥಿಯೇಟರ್ ನಿಜವಾಗಿ ನಾವು ಪುತ್ತೂರಿನವರು ತುಂಬ ಸಮಯದಿಂದ ಇದನ್ನು ಆಶಿಸ್ತಾ ಇದ್ವಿ, ಇಂಥ ಒಂದು ಮಲ್ಟಿಪ್ಲೆಕ್ಸ್ ಬರಬೇಕಂತ. ಮಂಗಳೂರಿಗೆ ನಮ್ಗೆ ಹೋಗಿ ನೋಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಈಗ ಈ ಮಲ್ಟಿಪ್ಲೆಕ್ಸ್ ಪುತ್ತೂರಲ್ಲಿ ಬಂದದ್ರಿಂದ ನಮಗೆಲ್ಲರಿಗೂ ಈ ಎಂಟರ್ಟೈನ್ಮೆಂಟಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಹಕಾರಿಯಾಗಿದೆ. ಇನ್ನು ಮುಂದೆ ಹೆಚ್ಚಿನ ಈ ಮಲ್ಟಿಪ್ಲೆಕ್ಸಿಂದ ಹೆಚ್ಚಿನ ಜನರು ಬಂದು ಪುತ್ತೂರಿನಂಥ ಸಣ್ಣ ಊರಲ್ಲಿ ನಿಜವಾಗಿ ಎಂಜಾಯ್ಮೆಂಟ್ ಅನ್ನೋದನ್ನು ಅನುಭವಿಸಲಿ ಅಂತ ನಾನು ಆಶಿಸ್ತೇನೆ. ಥಿಯೇಟ್ರು ವಂಡರ್ಫುಲ್. ನಾವು ಪುತ್ತೂರಲ್ಲಿ ಇಲ್ಲದ ಒಂದು ಹೊಸತು ವಿಷಯ ಪುತ್ತೂರಿಗೆ ಬಂದದ್ದು ನಮ್ಗೆ ಭಾಳ ಸಂತೋಷ ಆಯಿತು. ಮಂಗಳೂರಿಗೆ ಹೋಗಬೇಕಾಗಿಲ್ಲ, ಇನ್ನು ತುಂಬ ಸಂತೋಷ. ವೆರಿ ನೈಸ್. ತುಂಬ ಟೈಮಿಂದ ಒಂದು ಪುತ್ತೂರಿಗೆ ತುಂಬ ಅಗತ್ಯ ಇರೋ ವಿಷಯ, ಅಗತ್ಯವಾಗಿ ಬೇಕಿತ್ತು. ಚೆನ್ನಾಗಿದೆ. ಎವ್ರಿಬಡಿ ಈಸ್ ಹ್ಯಾಪಿ. ಆಲ್ ದಿ ಬೆಸ್ಟ್. ಎಲ್ಲರೂ ಹೇಳ್ತಿರೋದೊಂದೇ, ಪುತ್ತೂರಿನಲ್ಲಿ ಬಂದಿರುವಂಥ ಭಾರತ್ ಸಿನಿಮಾಸ್ ನಮಗೆ ಅಗತ್ಯ ಇತ್ತು, ಪುತ್ತೂರಿಗೊಂದು ಅಗತ್ಯ ಇರುವಂತಹದನ್ನು ಮಾಡಿ ತೋರಿಸಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಸಂಪೂರ್ಣವಾಗಿ ಪುತ್ತೂರಿನಲ್ಲಿ ಈ ಒಂದು ಪ್ರೀಮಿಯರ್ ಶೋ ನೋಡಿದವರೆಲ್ಲ ಖುಷಿಯಾಗಿದ್ದಾರೆ. ಸುಧಾಕರ್ ಪಡೀಲ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.